ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ನ ನಿಧಿ ಸಂಗ್ರಹ ಅಭಿಯಾನ ಅಂಗವಾಗಿ ಪುತ್ತೂರಿನಲ್ಲಿ ಮಾತೃ ಸಮಾವೇಶ ಆಯೋಜಿಸಲಾಗಿತ್ತು. ರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ನ ವಿಶ್ವಸ್ತ ಉಡುಪಿ ಪೇಜಾವರ ಮಠದ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ನಿಧಿ ಸಂಗ್ರಹದ ಬಗ್ಗೆ ಮಹಿಳೆಯರಿಗೆ ಮಾರ್ಗದರ್ಶನ ಮಾಡಿದರು. ಜನವರಿ 15ರಿಂದ ನಿಧಿ ಸಂಗ್ರಹ ಅಭಿಯಾನ ನಡೆಯಲಿದ್ದು 20 ದಿನಗಳ ಕಾಲ ಈ ಅಭಿಯಾನ ರಾಜ್ಯದಾದ್ಯಂತ ನಡೆಯಲಿದೆ. ರಾಜ್ಯದ ಪ್ರತಿ ಹಿಂದೂ ಮನೆಗಳನ್ನು ಈ ಅಭಿಯಾನದಡಿ ಸಂಪರ್ಕಿಸುವ ಕೆಲಸವನ್ನ ವಿಶ್ವ ಹಿಂದೂ ಪರಿಷತ್ ನಡೆಸಲಿದೆ ಎಂದು ಸಮಾವೇಶದಲ್ಲಿ ಮಾಹಿತಿಯನ್ನ ನೀಡಿದರು. ಸಾಮರ್ಥ್ಯವನ್ನು ಕಂಡಾಗ ತುಂಬಾ ಹೃದಯ ತುಂಬಿ ಬರ್ತಾ ಇದೆ. ರಾಮನ ಸೇವೆಗೆ ಇಷ್ಟು ದೊಡ್ಡ ಒಂದು ಸಭಾದಲ್ಲಿ ಇಲ್ಲಿನ ಎಲ್ಲ ಮಾತೆಯರು ನೀವು ಸಭೆಯನ್ನು ತುಂಬಿ ನಿಂತಿದ್ದೀರಿ. ನಿಮ್ಮ ಉತ್ಸಾಹ, ನಿಮ್ಮ ಸಾಮರ್ಥ್ಯವನ್ನು ಕಂಡಾಗ ಹೃದಯ ತುಂಬಿ ಬರ್ತಾ ಇದೆ. ಶ್ರೀರಾಮಚಂದ್ರ ರಾಮಾಯಣದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ಒಂದು ಘೋಷಣೆಯನ್ನು ಹೊರಡಿಸಿದ. ಜನನಿ